ನೋಡಿ, ನೀವೇ ಈ ಎರಡು ನಿಮ್ಮ ವೈಫ್ನ ಹೆಲ್ಮೆಟ್ ತೆಗೀರಿ, ಎರಡು ಕೈಯಲ್ಲಿ ಹಿಡೀರಿ. ಯಾವುದು ಬಲವಾಗಿದೆ ಇದೆ, ನೀವು ಮಾತ್ರ ನಿಮ್ಮ ತಲೆಗೆ ಮಾತ್ರ ಬಲವಾಗಿ ಹೆಲ್ಮೆಟ್ ಹಾಕ್ತಿದ್ರೆ ಸಾಕು. ನಿಮ್ಮ ಹೆಂಡತಿಗೆ ಬೇಡವಾ? ಬೇಕಲ್ವಾ? ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಅವರಿಗೆ ಪಿಲಿಯನ್ ರೈಡರ್ ಯಾರು ಇರ್ತಾರೆ ಅವ್ರಿಗೆ ಉತ್ತಮ ಹೆಲ್ಮೆಟ್ ಹಾಕ್ಸ್ಬೇಕು ಆಯಿತಾ. ನಿಮಗೆ ಮಾತ್ರ ISI ಹೆಲ್ಮೆಟ್ ಹಾಕ್ಬಿಟ್ಟು ನಿಮ್ಮ ಪಿಲಿಯನ್ ರೈಡರ್ ಇವ್ರಂತ ಅಲ್ಲ, ನಿಮ್ಮ ಮಕ್ಕಳು ಕೊಡ್ಬೋದು, ನಿಮ್ಮ ತಾಯಿ ಕೊಡ್ಬೋದು, ಅಥವಾ ನಿಮ್ಮ ತಂದೆ ಕೊಡ್ಬೋದು. ಕಡ್ಡಾಯವಾಗಿ ಹಿಂಬದಿ ಸವಾರಿಗೂ ಮತ್ತು ನೀವು ಒಂದು ISI ಮಾರ್ಕೊಳ್ಳ ಬಲವಾದ ಒಂದು ಹೆಲ್ಮೆಟ್ ಹಾಕಿಸ್ಕೊಳ್ಳಿ. ಆ ಮೂಲಕ ನಿಮ್ಮ ಏನು ಅಪಘಾತಗಳಾದ ಸಂದರ್ಭದಲ್ಲಿ ತಲೆಗೆ ಯಾವುದೇ ರೀತಿ ಜೀವಹಾನಿ ಆಗದಿರೋ ರೀತಿಯಲ್ಲಿ ಸಂರಕ್ಷಣೆ ಮಾಡ್ತಾರೆ. ಹಾಗಾಗಿ ಹೆಲ್ಮೆಟ್ಟು ನಮ್ಮ ಏನು ಜೀವ ರಕ್ಷಕ. ಹೆಲ್ಮೆಟ್ ಒಟ್ಟಿಗೆ ಏನು ಹೆಲ್ಮೆಟ್ ಫಿಟ್ ಬರ್ತದೆ ಅವನು ಸಹ, ಯಾಕಂದರೆ ಬಹಳಷ್ಟು ಜನ ಹೆಲ್ಮೆಟ್ 78ನೇ ನೀವು ಹೆಲ್ಮೆಟ್ ಹಾಕಿದ್ರಿ, ನಮ್ಮ ದೇಶದ ಮಕ್ಕಳು ಹೆಲ್ಮೆಟ್ ಹಾಕ್ಬೇಕು. ಈಗ 4 ವರ್ಷದ ಮಗು ಕೂಡ ಹೆಲ್ಮೆಟ್ ಹಾಕಿ ಅವರ ರಕ್ಷಣೆ ಮಾಡುವಂಥದ್ದು ತಂದೆ ತಾಯಿಯ ಜವಾಬ್ದಾರಿ. ನೀವು ತುಂಬ ಚೆನ್ನಾಗಿರುವಂಥ ಒಂದು ಹೆಲ್ಮೆಟ್ ಹಾಕಿದ್ದೀರಿ, ನಿಮ್ಮ ಮಗುಗೆ ಹೆಲ್ಮೆಟ್ ಹಾಕಿಲ್ಲ. ಆದರೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತಂದರೆ ನೀವು ಕಂಪಲ್ಸರಿ ಎಲ್ಲ ಮಕ್ಕಳು ಸಹ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು. ನೋಡಿ, ನಮ್ಮ ದೇಶದಲ್ಲಿ 129 IMB ಆಕ್ಟ್ ಪ್ರಕಾರ ಕಡ್ಡಾಯವಾಗಿ 4 ವರ್ಷ ಮೇಲ್ಪಟ್ಟ ಎಲ್ಲ ಮಕ್ಕಳು ಹೆಲ್ಮೆಟ್ ಹಾಕಬೇಕು. 9 ತಿಂಗಳ ಮೇಲ್ಪಟ್ಟು 4 ವರ್ಷದ ಮಕ್ಕಳು ಸಹ ಇಲ್ಲ, ನೀವೇನಾದ್ರೂ ಹಾಕೊಂಡು ಬಂದಿಲ್ಲ ಫೈನ್ ಹಾಕಿ. ನೀವು ಮಾತ್ರ ಹೆಲ್ಮೆಟ್ ಹಾಕಿದ್ದೀರಾ, ಹಿಂಬದಿ ಸವಾರರು ಹೆಲ್ಮೆಟ್ ಹಾಕ್ಬೇಕಲ್ವಾ? ಆಕ್ಚುಲಿ ನನ್ನ ಫ್ರೆಂಡ್ ಇವತ್ತಿನ ಇಲ್ಲಿ ಬಂದಿದ್ದೆ. ನೋಡು, ಕಾರ್ಯಕ್ರಮ ಮಾಡ್ತೀವಿ ಸಿಟಿ ಫ್ರೆಂಡ್ಸ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ. ಏನಂದರೆ ಮಾದಕ ವಸ್ತು ಮತ್ತು ಸೇವ್ ಲೈಫ್ ಪುತ್ತೂರು ಟ್ರಾಫಿಕ್ ಏನು ಪಾಲನೆ. ಇಷ್ಟು ಹೊತ್ತು ನಾವೇನು ಹೇಳ್ತೀವಿ ಅಂದರೆ ಅವರು ಮಾದಕ ವಸ್ತು, ನೀವು ನಿಮ್ಮ ಏನು ಕುಟುಂಬದ ಒಂದು ಕಣ್ಣಿದ್ದಾಗಿ, ನಿಮ್ಮಿಂದ ನಿಮ್ಮ ಭವಿಷ್ಯ, ಕುಟುಂಬದ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನೀವು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು. ಇಂಡಿಯನ್ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ 129 ಪ್ರಕಾರ ಕಡ್ಡಾಯವಾಗಿ ಮುಂಬದಿ ಮತ್ತು ಹಿಂಬದಿ ಸವಾರರು ಹೆಲ್ಮೆಟ್ ಹಾಕಬೇಕು. ಇಲ್ಲ ಅಂದರೆ 500 ರೂಪಾಯಿ ದಂಡ ಇದೆ. ಇನ್ನು ಮುಂದಕ್ಕೆ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು. ನಿಮಗೆ ಹೆಲ್ಮೆಟನ್ನು ಇದು ಇವತ್ತೊಂದೇ ದಿನ ಅಲ್ಲ, ಮುಂದಕ್ಕೂ ಹೆಲ್ಮೆಟ್ನ ಕಡ್ಡಾಯವಾಗಿ ಧರಿಸಿ. ನೀವು ಧರಿಸಿ, ನಿಮ್ಮ ಕುಟುಂಬ ಬೆಳೆಸಿ. ನೋಡಿ, ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸ್ಬೇಕು, ಆಯ್ತಲ್ವಾ?
ಈ ಹೆಲ್ಮೆಟಲ್ಲಿ ಯಾವುದೇ ISI ಮಾರ್ಕ್ ಇಲ್ಲ. ಇದು ನಿಮ್ಮದೇನಾ ಹೆಲ್ಮೆಟ್ಟು ಅಥವಾ ಈ ಗ್ಯಾರೇಜಿಗೆ ತಂದಿರೋ ಗಾಡಿ ನಿಮ್ದಾ ಇದು ಹೆಲ್ಮೆಟ್ಟು? ನೋಡಿ, ಇಂಥ ಹೆಲ್ಮೆಟ್ಗಳಿಂದ ದೂರ ಇರಿ. ಕಡ್ಡಾಯವಾಗಿ ISI ಯುಕ್ತ ಮಾರ್ಕ್ ಹೆಲ್ಮೆಟ್ಗಳನ್ನ ಧರಿಸಿ. ನೀವು ಹೆಲ್ಮೆಟ್ ಧರಿಸಿ, ಯಾವುದೇ ಅಪಘಾತಗಳಿಂದ ದೂರ ಇರಿ. ಸರ್ ನಮಸ್ಕಾರ, ನಿಮ್ಮ ಹೆಸರೇನು? ರಮೇಶ. ಸರ್ ಈ ಬೈಕ್ ವ್ಯಾಲ್ಯೂ ಎಷ್ಟು ಸರ್ ಅಂದಾಜು? ಒಂದು 40,000 ರೂಪಾಯಿ ಇದೆ ಸರ್. ನಿಮ್ಮ ಹತ್ರ ಇರೋ ಮೊಬೈಲ್ ತೋರಿಸಿ ಸರ್ ನೋಡು. 30,000 ರೂಪಾಯಿ. ಮೊಬೈಲ್ 30,000, ಬೈಕು 40,000. ಸರ್ ನಿಮ್ಮ ಹತ್ರ ಇರುವ ಹೆಲ್ಮೆಟ್ ನೀವೇ ಎಷ್ಟು ಕಾಸ್ಟ್ ಇದೆ ಸರ್? 100 ರೂಪಾಯಿ. ಅಲ್ಲಿಗೆ ನಿಮ್ಮ ಗಾಡಿಗಿಂತ, ನಿಮ್ಮ ಮೊಬೈಲ್ಗಿಂತ ನಿಮ್ಮ ಹೆಲ್ಮೆಟ್ಟು ಯಾಕೆ ಸರ್ ಕಲ್ಪನೆ? ನಿಮ್ಮ ತಲೆಯಲ್ಲಿ ಮುಖ್ಯ ಅಲ್ವಾ? ನಿಮ್ಮ ತಲೆ ಬಹಳ ಮುಖ್ಯ ಅಲ್ವಾ? ನಿಮ್ಮ ತಲೆಗೆ ಮಿನಿಮಮ್ 2,000 ರೂಪಾಯಿ ಹೆಲ್ಮೆಟ್ ನೀವು ಕಡ್ಡಾಯವಾಗಿ. ಯಾವುದು ಹೆಲ್ಮೆಟ್ ಇದರಲ್ಲಿ ISI ಮಾರ್ಕ್ ಇಲ್ಲ, ಎಂಥದ್ದಿಲ್ಲ, ಏನಿಲ್ಲ. ಹೆಲ್ಮೆಟ್ ಹಾಕಿಲ್ಲ ಅಂದರೆ ಎಷ್ಟು ಫೈನ್ ಆಗ್ತಾರೆ? ಎಷ್ಟು ಆಗ್ತಾರೆ? 1,000 ಅಲ್ಲ, 500 ರೂಪೀಸ್. ನೀವು ಯಾವತ್ತೂ ಕಟ್ಟಿಲ್ಲ ಅಂತಂದರೆ ಆ್ಯಕ್ಚುಲಿ ಅವರಾಗಿ ಬಿಟ್ಟಿದ್ದಾರೆ. ಈ ಹೆಲ್ಮೆಟ್ಗೆ ನೀವು ಹಾಕ್ಕೊಂಡಿದ್ರು ಫೈನೇ, ಹಾಕ್ಕೊಂಡಿಲ್ಲ ಅಂದರೂ ಫೈನ್. ಅದಕ್ಕೋಸ್ಕರ ನೀವು ದಯಮಾಡಿ ಇನ್ನು ಮುಂದೆ ನಿಮ್ಮ ಗಾಡಿಗೆ, ನಿಮ್ಮ ಮೊಬೈಲ್ಗೆ ಅಥವಾ ಬೇರೆ ಬೇರೆದಕ್ಕೆ ಏನು ನೀವು ಇದು ಕೊಡ್ತಿರೋ, ಪ್ರಾಮುಖ್ಯತೆ ಕೊಡ್ತಿರೋ, ಹೆಲ್ಮೆಟ್ಗೂ ನಿಮ್ಮ ತಲೆಗೆ ಬಹಳ ಇಂಪಾರ್ಟೆಂಟ್. ನಿಮ್ಮ ಮನೆ ಬಹಳ ಚೆನ್ನಾಗಿರಬೇಕು. ನೀವು ಯಾವತ್ತೂ ಹೆಲ್ಮೆಟ್ನ ಮರಿಬಾರ್ದು. ತೆರೆದುಬಿಡಿ. ಇಲ್ಲಲ್ಲ, ಮತ್ತೆ ನಿಮ್ಮ ಹಾಗೆ ಚಪ್ಪ ನೋಡಿ. ಶಬಾಷ್ ಶಬಾಷ್ ಶಬಾಷ್. ಯಾವತ್ತೂ ಒಳ್ಳೆ ಹೆಲ್ಮೆಟ್ ಧರಿಸಿ. ಎಸ್, ಕಂಗ್ರ್ಯಾಚುಲೇಷನ್. ಏನಪ್ಪ ಹೆಸರು? ಹಾಂ, ಅರೂಫ್. ಯಾವ ಊರು ನಿಮ್ಮದು? ಕುಮ್ರನ. ಎಲ್ಲಿಂಗೆ ಈಗ ಹೋಗ್ತಾರೆ? ಕುಮ್ರಗೆ ಹೋಗ್ತಾ ಇದ್ದೀರಾ? ಕಬಾಬ್ ಹೋಗ್ತಾ ಇದ್ದೀರಾ? ನಿಮ್ಮ ಫ್ರೆಂಡಾ ಏನು? ನಿಮ್ಮ ಚಿಕ್ಕಪ್ಪನ? ಇಬ್ಬರು ಅಣ್ಣ ತಮ್ಮದ ಥರ ಇದ್ದೀರಲ್ಲ. ಹಾಂ, ಏನಕ್ಕೆ ಹೋಗಿ ಎಲ್ಲಿ ಹೋಗಿದ್ದೀರಿ? ಬಂದಿದ್ದ ಸುಮ್ಮನೆ ಹೋಟ್ಲಲ್ಲಿ ತಿನ್ನಕ್ಕೆ ಬಂದಿದ್ದ? ನೀವು ಹೆಲ್ಮೆಟ್ ಹಾಕ್ಕೊಂಡಿದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ಕರ್ನಾಟಕದಲ್ಲೇ ಚೆನ್ನಾಗಿ ಕಾನೂನನ್ನು ಪಾಲನೆ ಮಾಡುವಂಥ ಏಕೈಕ ಜಿಲ್ಲೆ ಅದು ಯಾವುದಾದ್ರೂ ಇದೆ, ದಕ್ಷಿಣ ಕನ್ನಡ ಜಿಲ್ಲೆ. ಬಟ್ ನೀವು ಯಾಕೆ ಕಾನೂನು ಪಾಲನೆ ಮಾಡಿಲ್ಲ? ನಿಮ್ಮ ಗಾಡಿಯಲ್ಲಿ ಹಿಂದೆ ಹಚ್ಕೊಂಡ್ರೆ ಏನಾದರೂ ಕಂಪಲ್ಸರಿ ಹೆಲ್ಮೆಟ್ ಇದ್ದರೆ ಮಾತ್ರ ಹಚ್ಕೋಬೇಕು. ಇಲ್ಲಾಂದರೆ ನನ್ನ ಗಾಡಿಯಲ್ಲಿ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ ಅಂತ ಬರೆದು ಬಿಡಬೇಕು, ಹೇಳ್ಬಿಡ್ಬೇಕು ಕಡ್ಡಾಯ. ನೀವು ಮಾತ್ರ ಚೆನ್ನಾಗಿರ್ಬೇಕು, ಅವ್ರು ಚೆನ್ನಾಗಿರ್ಬೇಕಲ್ಲ. ಎಲ್ಲ ನಾವೆಲ್ಲರೂ ಚೆನ್ನಾಗಿರ್ಬೇಕಲ್ಲ. ಅವರು ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು, ನಾವೆಲ್ಲ ಚೆನ್ನಾಗಿರ್ಬೇಕು ಅಂತಂದರೆ ನೀವು ಕಡ್ಡಾಯವಾಗಿ ಹೆಲ್ಮೆಟ್ನ ಹಾಕಲೇಬೇಕಾಗತ್ತೆ. ನಾನು ಮುಂದೆ ಹಾಕಿದ್ದೀನಿ, ನನಗೆ ಫೈನ್ ಹಾಕೋದಿಲ್ಲ ಅಂತಿಲ್ಲ. ನಿಮಗೆ ಹಿಂದೆ ಹಾಕಿಲ್ಲ ಅಂತಂದ್ರೂ ಕಡ್ಡಾಯವಾಗಿ 500 ರೂಪೀಸ್ ಫೈನ್ ಇದ್ದೇ ಇದೆ. ಆ ಫೈನ್ಗಿಂತ ನಿಮ್ಮ ಜೀವ ಅಂತಕ್ಕಂಥ ನಮ್ಗೆ ಬಹಳ ಮುಖ್ಯ. ನಿಮ್ಮ ಎಲ್ಲರ ಟ್ಯಾಕ್ಸಲ್ಲಿ ನಾವು ಸಂಬಳ ತಗೊಳ್ಳೋದು. ಹಾಗಾಗಿ ನಿಮ್ಮ ಜೀವನ ರಕ್ಷಣೆ ಮಾಡೋಂಥ ನಮ್ಮದು ಕರ್ತವ್ಯ. ಹಾಗಾಗಿ ನೀವು ಇವತ್ತು ಹಾಕೋ ಬಂದಿಲ್ಲ, ಇವತ್ತು ಏನು ಫೈನ್ ಬರೆಯೋದಿಲ್ಲ. ಇವತ್ತು ನಿಮಗೆ ಒಂದು ಉಚಿತವಾಗಿ ನಮ್ಮ ರಜಾಕ್ ಮತ್ತು ತಂಡದವರು ಒಂದು ಅದ್ಭುತವಾದ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾರು ಕಲಪೆ ಹೆಲ್ಮೆಟ್ ಹಾಕೊಂಡು ಬರ್ತಾ ಇದ್ದಾರೆ, ಯಾರು ಹೆಲ್ಮೆಟ್ ಹಾಕೋ ಬಂದಿಲ್ಲ, ಅವರಿಗೆಲ್ಲ ಒಂದು ಹೆಲ್ಮೆಟನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ಸ್ ವೆರಿ ಥ್ಯಾಂಕ್ಸಾ. ಇವ್ರು 2 ಸಲ ಹೇಳ್ತಾರೆ, 3 ಸಲ ಹೇಳ್ತಾರೆ. ಥ್ಯಾಂಕ್ ಯು. ಒಂದು ಹೆಲ್ಮೆಟ್. ನಿವೃತ್ತ ಮಾಜಿ ಸೈನಿಕರಿಂದ ನೀವು ಇವತ್ತು ಹೆಲ್ಮೆಟ್ ಏನು ಧರಿಸ್ತಾ ಇದ್ದೀರಾ? ದಯಮಾಡಿ ಅವ್ರು ಹೇಳ್ದಂಗೆ ಯಾವ Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses.
Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ